ಹರೇ ರಾಮ ಹರೇ ಕೃಷ್ಣ. ಫ್ರೆಂಡ್ಸ್ ನಮಸ್ತೆ. ಎಲ್ಲ ನಿಮ್ಮ ಕಮೆಂಟ್ಗಳನ್ನೆಲ್ಲ ಓದಿದ ನಂತರ ಇವತ್ತು ಕ್ಲಾರಿಫೈ ಮಾಡೋಣ ಅಂತ ನಾವಿಬ್ಬರು ಮುಂದೆ ಬಂದಿದ್ದೇವೆ. ನನಗೂ ಹಾಗೂ ವೈಷ್ಣವಿಗೂ 3 ವರ್ಷದಿಂದ ಪರಿಚಯ ನಾವಿಬ್ರು. ಇವರ ಹೆಸರು ಆಕ್ಚುಲಿ ರಕ್ಷಿತಾ ಅಂತ, ನನ್ನ ಹೆಸರು ಆಕ್ಚುಲಿ ವಿಶ್ವಜಿತ್, ನನ್ನ ತಮ್ಮ ವಿನೀಶ್, ನಿಮ್ಗೆಲ್ಲರಿಗೂ ಗೊತ್ತೇ ಉಂಟು. ಈಗ ನಾನು ಫಸ್ಟಿಗೆ ಹೇಳ್ತೇನೆ ಏನಂದ್ರೆ, ರಕ್ಷಿತಾ ಅವರು ವೈಷ್ಣವಿ ಹಾಕಲಿಕ್ಕೆ ಒಂದು ಒಳ್ಳೆಯ ರೀಸನ್ ಉಂಟು. ಅದು ಏನಂದ್ರೆ, ನನ್ನ ತಾಯಿಗೆ ಆಕ್ಚುಲಿ ನಾವಿಬ್ರು ಗಂಡು ಮಕ್ಕಳೇ ಅಲ್ವಾ. ನನ್ನ ತಾಯಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ನನ್ನ ತಾಯಿಗೆ ನನ್ನ ತಮ್ಮ ಹುಟ್ಟೋಕ್ಕಿಂತ ಮುಂಚೆನು, ಅಂದ್ರೆ ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗ ನನ್ನ ಅಮ್ಮನಿಗೆ ಅವರದೊಂದು ಆಸೆ ಏನಂದ್ರೆ, ನಮ್ಗೆ ಹೆಣ್ಣು ಮಗು ಆಗುತ್ತೆ, ಆ ಮಗುವಿಗೆ ವೈಷ್ಣವಿ ಅಂತ ಹೆಸರಿಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ನ ಅಮ್ಮನಿಗೆ. ಆ್ಯಂಡ್ ಅದು ಮತ್ತೆ ಕೊನೆಗೆ ನನಗೆ ನನ್ನ ತಮ್ಮ ಹುಟ್ಟಿದ, ಅವನ ಹೆಸರು ವಿನಿಶಾ ಅಂತ ಆಯ್ತು. ಮತ್ತೆ ನನ್ನ ಅಮ್ಮನಿಗೆ ತುಂಬಾ ಇಷ್ಟ ಹೆಣ್ಮಕ್ಳು ಅಂದ್ರೆ. ಸೊ ಕೊನೆಗೆ ಏನಾಯ್ತು, ನಮ್ಮ ಇಬ್ಬರ ಪರಿಚಯ ಆದ ನಂತರ ಇವಳು ಆಕ್ಚುಲಿ ನನ್ನ ತಂದೆಗೆ ಭಾರಿ ಇಷ್ಟ ಇವಳಂದ್ರೆ. ನನ್ನ ತಂದೆ ಇವಳನ್ನು ಒಂದೇ ಒಂದು ದಿವಸನು ರಕ್ಷಿತಾ ಅಂತ ಕರೀಲೇ ಇಲ್ಲ. ನನ್ನ ತಂದೆನೇ ಇಟ್ಟ ಹೆಸರು ವೈಷ್ಣವಿ ಅಂತ. ನನ್ನ ತಂದೆ ಸ್ವಂತ ಮಗಳ ತರ ನೋಡಿದ್ದಾರೆ ಇವಳನ್ನು. ವೈಷ್ಣವಿ ಅಂತಾನೆ ಕರಿತಿದ್ದಾರೆ. ಅದು ಏನಾಗಿದೆ ಅಂದ್ರೆ, ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ಇವಳನ್ನು ವೈಷ್ಣವಿ ಅಂತಾನೆ ಕರೆಯೋದು ನಾವು. ಸೊ ರಕ್ಷಿತಾ ವೈಷ್ಣವಿ ಆಗಲಿಕ್ಕೆ ಈ ರೀಸನ್. ಆ್ಯಂಡ್ ಮತ್ತೆ ನನ್ನ ತಂದೆ ತೀರಿ 1 year ಆಯಿತು. ಮೊನ್ನೆ ಆಗಸ್ಟ್ 17ಗೆ ನನ್ನ ತಂದೆ ತೀರುವಾಗಲೂ, ನನ್ನ ತಂದೆಗೆ ಅಂದರೆ 10 years ಹುಷಾರಿರಲಿಲ್ಲ. ಅವರಿಗೆ ಅಂದರೆ ಹಾರ್ಟಲ್ಲಿ 2 ಬ್ಲಾಕ್ ಆಗಿತ್ತು. ಸೊ ಸ್ಟೆಂಟ್ ಹಾಕಿದ್ರು. ಸೊ ಮತ್ತೆ ಅವರ ಹಾರ್ಟ್ ತುಂಬ ವೀಕ್ ಆಗಿತ್ತು. ಸೊ ಡಾಕ್ಟರ್ ಹೇಳಿದ್ರು 10 years ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ 10 years ಆದ ನಂತರ ತಂದೆಗೆ ಹಾರ್ಟ್ ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟು, ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟ್ ಆಗದೆ, ಬ್ಲಡ್ ಕಿಡ್ನಿಗೆ ಕರೆಕ್ಟ್ ಬರದೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿ ನಾವು KMC ಮಣಿಪಾಲಲ್ಲಿ ಒಂದು 10 days ಇದ್ವಿ. ಅದಾದ ನಂತರ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋದೆ ತಂದೆಯನ್ನು, ನಾರಾಯಣ ಹೆಲ್ತ್ ಸೆಂಟರ್ಗೆ. ಅಲ್ಲಿ ಒಂದು 6-7 days ಇದ್ವಿ. ಸೊ ಅಲ್ಲಿಂದ ಇವ್ರು ಆ್ಯಕ್ಚುಲಿ ನಮಗೆ ಇನ್ನೂ ಕ್ಲೋಸ್ ಆದ್ರು. ಯಾಕೆಂದರೆ ನಮಗೆ ಮನೆಯಲ್ಲಿ ನಾವಿರೋದು ಖಾಲಿ ನಾನು, ತಮ್ಮ, ಅಪ್ಪ ಇದ್ದದ್ದು. ನನ್ನ ತಂದೆಗೆ ಹುಷಾರಿಲ್ಲದ ಕಾರಣ ನನ್ನದು 1 ತಿಂಗಳು ಇಡೀ ಖಾಲಿ ಆಸ್ಪತ್ರೆಯಲ್ಲಿ ಆಯಿತು ತಂದೆ ಜೊತೆ. ಅಲ್ಲಿಗೆ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು, ಹಾಗೇನೆ ಆಯಿತು. ಟ್ರೀಟ್ಮೆಂಟ್ ಅದು ಇದು ಅಂತ ಹೇಳಿಬಿಟ್ಟು. ಸೊ ನನ್ನ ತಮ್ಮನನ್ನು ನೋಡ್ಕೊಳ್ತಿದ್ದದ್ದೇ ವೈಷ್ಣವಿ. ಸೊ ನನ್ನ ತಮ್ಮ ತೀರಾ ಹಚ್ಕೊಂಡ್ಬಿಟ್ಟಿದ್ದಾನೆ ಇವಳನ್ನು. ನನ್ನ ತಮ್ಮ ಸ್ವಂತ ಅಕ್ಕನ ಥರನೇ ನೋಡ್ತಾನೆ, ಇವಳು ಅಷ್ಟೇ ನನ್ನ ತಮ್ಮನನ್ನು ಸ್ವಂತ ತಮ್ಮನ ಥರನೇ ನೋಡಿ. ಸೊ ನಮ್ಮ ಮನೆಯಲ್ಲಿ ಇವಳು ಒಬ್ಳು, ಹಾಗೇನೆ ನಾವು ಅಂದ್ಕೊಂಡಿದ್ದೀವಿ. ಮತ್ತೆ ನಾವು ಆ್ಯಕ್ಚುಲಿ ಎಲ್ಲರೂ, ನೀವು ಕಮೆಂಟಲ್ಲಿ ನಾನು ಕೆಲವು ಕಮೆಂಟ್ ಓದಿದೆ, ಅದರಲ್ಲಿ ತುಂಬ ಜನ ಕೇಳ್ತೀರಿ, ನೀವು ಹಣ ಮಾಡಲಿಕ್ಕೆ ಹೀಗೆ ಮಾಡೋದು, ಇದು ಮಾಡಲಿಕ್ಕೆ ಹೀಗೆ ಮಾಡೋದು. ನಾನು ಒಂದೇ ಹೇಳೋದು ಏನಂದರೆ, ನನಗೆ ರಕ್ಷಿತಾ 3 years ಪರಿಚಯ. ಯಾಕೆಂದರೆ ನಾವಿಲ್ಲಿ ಹೊಸ ಮನೆಗೆ ಬಂದುಬಿಟ್ಟು 3 ವರ್ಷ ಆಯಿತು. ನಮ್ಮ ಮನೆ ಮುಂಬದಿಯೇ ರಕ್ಷಿತನ ಮನೆ ಇರೋದು. ನನಗೆ ಅವಳು 3 ವರ್ಷದಿಂದ ಒಳ್ಳೆ ಪರಿಚಯ, ರಕ್ಷಿತಾ ಶೆಟ್ಟಿ ಸರ್. ಸೊ ಅದೇ ನಾವು ಲಾಗ್ ಹಣ ಮಾಡಲಿಕ್ಕೆ ಅಂತಾನೆ ಇರ್ತಿದ್ರೆ, ನಾವು ಇವತ್ತು ನಿನ್ನೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ, ನಾವು ಮುಂಚೆನೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ನಾವು ಲಾಗ್ ಸ್ಟಾರ್ಟ್ ಮಾಡಿದ ರೀಸನ್ ಏನಂದರೆ, ನನ್ನ ತಮ್ಮನಿಗೆ ತುಂಬ ಟ್ಯಾಲೆಂಟೆಡ್ ಅವನು ಈ ಮಾತಾಡೋದ್ರಲ್ಲಿ, ಮತ್ತೆ ಈ ಸ್ಟೇಜಲ್ಲಿ ಹೋಗಿ ಆ್ಯಂಕರಿಂಗ್ ಮಾಡೋದ್ರಲ್ಲಿ ಆಗಲಿ, ಅವನು ತುಂಬ ಟ್ಯಾಲೆಂಟೆಡ್. ಅವನಿಗೆ ತುಂಬ ಆಸಕ್ತಿ ಇದರಲ್ಲಿ. ಯಾವತ್ತು ನೋಡಿದ್ರು ಇಲ್ಲಿಗೆ ಮನೆಗೆ ಬಂದ ತಕ್ಷಣ ಅಲ್ಲಿಗೆ ಹೋಗುದು, ರಕ್ಷಿತಾ ಶೆಟ್ಟಿ ಅವರ ಮನೆಗೆ. ನಾನು ಅವ್ರ ಜೊತೆ ಲಾಗ್ ಮಾಡ್ತೇನೆ ಅಂತ ಹೇಳಿ ತುಂಬ ಲಾಗು ಮಾಡಿದ್ದಾನೆ ಅವರ ಚಾನಲಲ್ಲಿ ಕೂಡ. ಸೊ ಮತ್ತೆ ಕೊನೆಗೆ ಏನಾಯಿತು, ಅವರೇ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು, ನೀವು ಮಾಡಿ ಅಂತ ಹೇಳಿಬಿಟ್ಟು ಕೊನೆಗೆ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದು. ಇದು ಆ್ಯಕ್ಚುಲಿ ಫಾರ್ ಬಿಸ್ನೆಸ್ ಪರ್ಪಸ್ ಅಂತೂ ಅಲ್ವೇ ಅಲ್ಲ. ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದು ಜಸ್ಟ್ ಏನಂದರೆ, ನಮ್ಮ ಚಾನಲಲ್ಲಿ ಏನಂದರೆ, ನಮಗೆ ಗೊತ್ತಿರುವ ಕೆಲವೊಂದು ಒಳ್ಳೆಯ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳುವ ಒಂದು ಉದ್ದೇಶ ಮಾತ್ರ ಈ ನಮ್ಮ ಒಂದು ಲಾಗನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇದು ನಾವು ಬಿಸ್ನೆಸ್ ಪರ್ಪಸ್ಗೆ ಆಗಲಿ, ಇದರಲ್ಲಿ ಒಂದಷ್ಟು ಹಣ ಬರ್ತದೆ. ನನ್ನ ತಮ್ಮನಿಗೆ ಇಲ್ಲಿ ತನಕ ಇದರಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಹಣ ಬರ್ತದೆ, ಅದಕ್ಕೆ ಏನು ಮಾಡಬೇಕಂತ ಇಲ್ಲಿ ತನಕ ನನ್ನ ತಮ್ಮ ಕೇಳಿದವನು ಅಲ್ಲ, ಅವನಿಗೆ ಗೊತ್ತೂ ಇಲ್ಲ ಇದರ ಬಗ್ಗೆ. ಆ್ಯಂಡ್ ಇವಳು ಅಷ್ಟೇ, ಇಲ್ಲಿಗೆ ಬರುವಾಗ ಜಸ್ಟ್ ಟೈಮ್ ಪಾಸಿಗೆ ತಮ್ಮನ ಜೊತೆ ಲಾಗ್ ಮಾಡ್ತಾಳೆ.
ಸೊ ಹಾಗೆ ನಾವು ಮೂವ್ ಆಗ್ತಾ ಇದ್ದೇವೆ. ಕೆಲವರು ಕಮೆಂಟ್ ಅಲ್ಲಿ ಕೇಳಿದ್ರು, ಗಂಡನ ಮನೆಯಲ್ಲಿ ಇರುದ, ಮದುವೆಗಿಂತ ಮೊದಲೇ ಗಂಡನ ಮನೆಯಲ್ಲಿ ಇರುದ ಅಂತೆಲ್ಲ ಕಮೆಂಟ್. ಅದು ಆಕ್ಚುಲಿ ಏನಂದ್ರೆ, ನನ್ನ ತಂದೆ ತೀರೋ ಟೈಮ್ ಅಲ್ಲಿ, ತೀರಿ ಹೋಗೋ ತನಕ ಇವಳು ಆಕ್ಚುಲಿ ಈ ತರ ಇರಲಿಲ್ಲ. ನನ್ನ ತಂದೆ ತೀರಿ ಹೋಗೋ ಟೈಮಲ್ಲಿ ಇವಳು ತಮ್ಮನಿಗೋಸ್ಕರ ಇವಳನ್ನು ನಾನೇ ಬರ್ಲಿಕ್ಕೆ ಹೇಳಿದ್ದು. ಅಂದ್ರೆ ನಮ್ಗೆ ಅಷ್ಟು ಇಲ್ಲಿ ಅಷ್ಟು ನೇಬರ್ ಸಪೋರ್ಟ್ ಅದು ಇದು ಎಂತ ಇಲ್ಲ ನಮ್ಗೆ. ಇಲ್ಲಿ ನಾವು ಇಲ್ಲಿ ಬಂದು ಜಸ್ಟ್ ಇಲ್ಲಿಗೆ ಬಂದು ನಾವು 3 years ಆಗುದಷ್ಟೇ ನಮ್ಮ ಈ ಮನೆಗೆ. ಅದ್ರಲ್ಲಿ ನನ್ನ ತಂದೆ ತೀರಿ ಹೋಗಿ 1 year ಆಯ್ತು. 2 years ನಮ್ಮ ಮನೆ ಕಟ್ಟಿ ಆಗುವಾಗಲೇ ನನ್ನ ತಂದೆ ತೀರಿ ಹೋಗಿದ್ರು. ಸೊ ನಮ್ಗೆ ಇಲ್ಲಿ ಅಷ್ಟು ತೀರ ಪರಿಚಯ ಇಲ್ಲ. ನನ್ನ ತಮ್ಮ ಬೇರೆ ತುಂಬಾ ಚಿಕ್ಕವನು, ಅವನನ್ನೊಬ್ಬನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಇವಳತ್ರ ಜಸ್ಟ್ ಹೇಳಿದೆ, ಇವಳು ಅಷ್ಟು ರೆಸ್ಪಾನ್ಸಿಬಲ್ ನನ್ನ ತಮ್ಮನದ್ದು ತಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಆ ಒಂದು ಟೈಮಲ್ಲಿ. ಸೊ ಆ ಟೈಮಲ್ಲಿ ಇವಳು ಇಲ್ಲಿಗೆ ಬಂದವರು ಎಂತೂ ನನ್ನ ತಮ್ಮ ಕ್ಲೋಸ್ ಆಗಿದ್ದ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ. ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ರು. ಸೊ ಮಾತಾಡಿ ಇವರೊಂದಿಗೆ ರಕ್ಷಿತ್ ಶೆಟ್ಟಿ ಅವರ ಸ್ನೇಹ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತು. ಇವತ್ತಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ. ಸೊ ಅವರು ಏನಂದ್ರೆ ಇವರಿಗೆ ತುಂಬಾ ಸಪೋರ್ಟ್ ಮಾಡಿ, ನೀವು ಚಾನೆಲ್ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ರಿಂದ ನಮ್ದು ಒಂದು ಚಾನೆಲ್ ಕ್ರಿಯೇಟ್ ಆಯಿತು. ಸೊ ಆ ಪರ್ಪಸ್ಗೋಸ್ಕರ ನಮ್ಮ ಚಾನೆಲ್ ಕ್ರಿಯೇಟ್ ಆಯ್ತು ಬಿಟ್ರೆ ಇದೇನು ಪ್ರೀ ಪ್ಲಾನ್ ಅಂತೂ ಏನಿಲ್ಲ. ಇದರಲ್ಲಿ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ, ಹಣ ಮಾಡ್ಲಿಕ್ಕೆ, ಅದು ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಅಂತ ಏನಿಲ್ಲ. ನನ್ನ ತಮ್ಮನಿಗೆ ತುಂಬಾ ಇಷ್ಟ, ಅವನಿಗೆ ಮಾತಾಡ್ಕೊಂಡೇ ಇರ್ಬೇಕು, ಅವನು ತುಂಬಾ ಟಾಕ್ಟಿವ್ ಅವನು. ಸೊ ಅದಕ್ಕೋಸ್ಕರ ನಾವು ಚಾನೆಲ್ ಕ್ರಿಯೇಟ್ ಮಾಡಿದ್ದು ಅಷ್ಟೇ. ಮತ್ತೆ ಇವರು ಈ ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ, ನಮ್ದೊಂದು ಲಾಗ್ ಸ್ಟಾರ್ಟ್ ಮಾಡಿ 1 year ಕೂಡ ಆಗ್ಲಿಲ್ಲ. ಸೊ ಹಾಗೆ ಇವರು ಕ್ಲೋಸ್ ಆದದ್ದು ಇಲ್ಲಿ ಬಂದು. ಸೊ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಇವರು ಸ್ಯಾಟರ್ಡೆ ಸಂಡೇ ವೀಕ್ಲಿ ಒನ್ಸ್ ಬಂದು ತಮ್ಮನ ಜೊತೆಗೆ ಲಾಗ್ ಮಾಡಿ ಆ ಥರ ಹೋಗಿ ಬರ್ತಾ ಇದ್ದಾರೆ. ನನ್ನ ತಂದೆಗೆ ಇವಳಂದ್ರೆ ತುಂಬಾ ಇಷ್ಟ. ಹಾಗೆ ನನ್ನ ತಂದೆ ಕೂಡ ತೀರುವ ಟೈಮಲ್ಲಿ ತುಂಬಾ ನನಗೆ ಸಹಾಯ ಮಾಡಿದ್ದಾಳೆ. ಯಾರು ಮಾಡದಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೂ ತಪ್ಪಾಗಬೇಕಿಲ್ಲ. ಸೊ ಹಾಗೆ ನನ್ನ ಅಮ್ಮನಿಗೂ ಅಷ್ಟೇ ಇವಳನ್ನು ಕಂಡ್ರೆ ತುಂಬಾ ಇಷ್ಟ. ನನ್ನ ಅಮ್ಮನು ಯಾವತ್ತಿಗೂ ಇವಳನ್ನು ರಕ್ಷಿತಾ ಅಂತ ಕರೆಯಲೂ ಇಲ್ಲ ಒಂದು. ಮತ್ತೆ ಇವತ್ತಿಗೂ ಇವಳು ಕೂಡ ನನ್ನ ತಾಯಿಯನ್ನು ಅಮ್ಮ ಅಂತಾನೆ ಕರೆಯೋದು. ಸೊ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ತುಂಬಾ ಜನ ನಂಗೆ ಆಕ್ಚುಲಿ ನಾನು 2-3 ದಿವಸದಿಂದ ನಾನು ಈ ಕ್ಲಾರಿಫೈ ವಿಡಿಯೋ ಕೊಡ್ಲಿಲ್ಲ. ಯಾಕಂದ್ರೆ ನಾನು ಕೆಲವೊಂದು ಟೆಸ್ಟ್ ಮಾಡಿದೆ. ಏನಂದ್ರೆ ನಮ್ಮ ಜೊತೆ ಇರುವ ನಮ್ಮ ಒಂದು ಫ್ರೆಂಡ್ಸ್ಗಳು ಹೇಗೆಲ್ಲ ಥಿಂಕ್ ಮಾಡ್ತಾರೆ ಅಂತ. ಆಕ್ಚುಲಿ ನಂಗೆ ಅದನ್ನು ನೋಡಿ ಖುಷಿನೂ ಆಯ್ತು, ತುಂಬಾ ಬೇಜಾರು ಆಯ್ತು. ಸ್ವಲ್ಪ ಜನ ನಮ್ಗೆ ಈ ತರ ಇದ್ರೂ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಇಲ್ಲ ಅದು ಹಾಗಾಗಿರ್ಬೋದು, ಹೀಗಾಗಿರ್ಬೋದು ಅಂತ ಪಾಸಿಟಿವ್ ಅಲ್ಲಿ ಮಾತಾಡಿದ್ರು. ಬಟ್ ಇನ್ನು ಕೆಲವರು ನಿಮ್ಗೆ ಏನು ವಿಷಯ ಗೊತ್ತಿಲ್ಲದೆ, ಎಂಥದ್ದು ಏನು ಪ್ರೂಫ್ ಇಲ್ಲದೆ, ಏನು ಗೊತ್ತಿಲ್ಲದೆ ತುಂಬಾ ಬೇಡದ್ದು ನೆಗೆಟಿವ್ ತುಂಬಾ ಮಾತಾಡಿದ್ರಿ. ಬಟ್ ನಂಗೆ ಅದಕ್ಕೇನು ಇದಿಲ್ಲ. ಸೊ ಅದಕ್ಕಂತ ನಾನು ಇವತ್ತು ಯಾರೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದೀರಿ ಅವರಿಗೆ ಕ್ಲಾರಿಫೈ ಕೊಡುವ ಅಂತಾನೆ ನಾವಿವತ್ತು ವಿಡಿಯೋ ಮಾಡ್ಲಿಕ್ಕೆ ಬಂದದ್ದು. ಇವರದ್ದು ಆಕ್ಚುಲಿ ತಂದೆಯದ್ದು ಊರು ಬಂದು ಉಚ್ಚಿಲ ಪಣಿಯೂರಲ್ಲಿ. ಆದ್ರೆ ಇವರು ಹೋಗಿ ಈಗ ಇರುವುದು ಕುಂಬ್ಳೆಯಲ್ಲಿ, ಕಾಸರಗೋಡು ಕುಂಬ್ಳೆಯಲ್ಲಿ ಇವರು ಇರುವುದು. ಇವಳಿಗೆ ಮತ್ತೆ ಏನಂದ್ರೆ ನಮ್ಮದು ಇವರದ್ದು ಒಂದು ಸಂಬಂಧಗಳು ಹೇಗಂದ್ರೆ, ನನ್ನ ತಂದೆ ಇರುವಾಗಲೇ ನಾವೆಲ್ಲ ಮಾತುಕತೆ ಎಲ್ಲ ಮುಗಿಸಿ, ಸೊ ಹಾಗೆ ಇವಳು ಅವಾಗಲೂ ಜಸ್ಟ್ ಅಪರೂಪಕ್ಕೆ ನನ್ನ ತಂದೆ ಇರುವಾಗ ತಂದೆಯನ್ನು ನೋಡ್ಲಿಕ್ಕೆ ಆಗಲಿ ಮಾತಾಡ್ಲಿಕ್ಕೆ ಮನೆಗೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಆ್ಯಂಡ್ ನನ್ನ ತಂದೆಗೆ ಇವಳು ಮನೆಗೆ ಬರೋದಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ನಾನಾ ರೀತಿಯಾದ ಅಡುಗೆ, ಪಾಯಸ ಎಲ್ಲ ಮಾಡ್ತಿದ್ರು ಇವಳಿಗೋಸ್ಕರ. ಇವಳಂದ್ರೆ ನನ್ನ ತಂದೆಗೆ ತುಂಬಾ ಇಷ್ಟ. ಸೊ ಆ ಟೈಮಲ್ಲಿ ನಮ್ಮದು ಮನೆಯಲ್ಲಿ ಮದುವೆ ಬಗ್ಗೆ ಆಗಲಿ ಅದರ ಮಾತುಕತೆ 2 ಮನೆಯಲ್ಲೂ ನಾವು ಮಾತಾಡ್ಕೊಂಡೇ ಇದ್ವಿ. ಎಂಗೇಜ್ಮೆಂಟ್ ಆಕ್ಚುಲಿ ಲಾಸ್ಟ್ ಮೊನ್ನೆ ಏಪ್ರಿಲ್ ಅಲ್ಲಿಯೇ ಮದುವೆ ಮಾಡುದು ಅಂತ ಒಮ್ಮೆ ಎಲ್ಲ ನಾವು ಮಾತುಕತೆ ಆಗಿತ್ತು. ಲಾಸ್ಟ್ ಡಿಸೆಂಬರ್ ಅಲ್ಲಿ ಆಗಿತ್ತು. ಲಾಸ್ಟ್ ಜುಲೈ ಅಲ್ಲಿ ಆಗಿತ್ತು. ಜುಲೈಯಲ್ಲಿ ನಾವು ಮನೆಯಲ್ಲಿ ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಮದುವೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ನನ್ನ ತಂದೆಗೆ ಸ್ವಲ್ಪ ತೀರಾ ಹುಷಾರಿರಲಿಲ್ಲ ಅದಕ್ಕೆ. ಸೊ ಮತ್ತೆ ಏನಾಯ್ತು, ಮತ್ತೆ ನನ್ನ ತಂದೆ ಲಾಸ್ಟ್ ಆಗಸ್ಟ್ ಅಲ್ಲಿ ತೀರಿ ಹೋದ್ರು. ಸೊ ಮತ್ತೆ 1 year ಏನು ಫಂಕ್ಷನ್ ಆಗಲಿಕ್ಕಿಲ್ಲ. ಸೊ ನಾವು 1 year ಮತ್ತೆ ಏನು ಅದರದ್ದು ಇದ್ರಲ್ಲಿ ಇಲ್ಲ. ಸೊ ಆ 1 year ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದ ಈ ಚಾನೆಲ್ ಸ್ಟಾರ್ಟ್ ಮಾಡಿ ನಾವು ಅದರಲ್ಲಿ
ಇವಳು ಆ್ಯಕ್ಚುಲಿ ಅಕ್ಕ, ಅವನು ಆ್ಯಕ್ಚುಲಿ ತಮ್ಮ ಅಂತ ನಾವು ಅದರಲ್ಲಿ ಮೂವ್ ಆಗ್ತಾ ಇದ್ವಿ. ಆ್ಯಂಡ್ ಮತ್ತೆ ಇನ್ನು ಕೆಲವರು ತುಂಬ ಜನ ಕೇಳಿದರು ಏನಂದರೆ ತಾಯಿ ಮಗಳು ಪುನಃ ತಾಯಿ ಮಗ ಅಂತೆಲ್ಲ ತುಂಬ ಕನ್ಫ್ಯೂಷನ್ ಇತ್ತು. ನಾನು ಆ್ಯಕ್ಚುಲಿ ಒಂದು ಮಗಳು ಅಂತ ಹೇಳಿದರೆ ಅದರಲ್ಲಿ ನಾನಾ ರೀತಿಯ ಸಂಬಂಧಗಳು ಬರುತ್ತೆ. ಮಗಳು ಅಂತ ಹೇಳಿದರೆ ಮಗಳಿಗೆ ಒಂದು ತಾಯಿ, ಹೆತ್ತ ತಾಯಿ ಆಗಿರ್ಬೇಕು ಅಂತ ಏನೂ ಇಲ್ಲ, ಸಾಕಿದ ತಾಯಿಯೂ ಆಗಿರ್ಬೋದು, ಅಲ್ಲ ಅತ್ತೆ ಸೊಸೆನೋ ಅತ್ತೆಗೂ ಸೊಸೆ ಮಗಳೇ ಯಾವತ್ತಿಗೂ. ಯಾರೇ ಮಗಳಂದ್ರೆ ತುಂಬ ನಾನಾ ರೀತಿಯ ಸಂಬಂಧಗಳು ಬರುತ್ತೆ. ಹಾಗೆಯೇ ಇವಳನ್ನು ಇವತ್ತು ನಿನ್ನೆಲ್ಲ 3 ವರ್ಷದಿಂದ ನನ್ನ ಅಮ್ಮ ಇವಳನ್ನು ಮಗಳ ಥರನೇ ನೋಡೋದು. ಇವಳು ಕೂಡ 3 ವರ್ಷದಿಂದ ನನ್ನ ಅಮ್ಮ, ನನ್ನ ಅಪ್ಪ ನನ್ನ ಅಪ್ಪ ಅಂತಾನೆ ಕರಿತಿದ್ದದ್ದು. ಸೊ ಅತ್ತೆ, ಈಗ ನಾನಂತೂ ಅಷ್ಟೇ, ನನಗೆ ಅತ್ತೆ ಅಂತ ಕರೀಲಿಕ್ಕೆ ಇಷ್ಟ ಇಲ್ಲ. ಮದುವೆ ಆದ ನಂತರನೂ ಅಷ್ಟೇ ಅತ್ತೆ ಅಂತ ಕರೀಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅತ್ತೆ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇರ್ತದೆ ಅತ್ತೆಗೆ ಮತ್ತೆ ಸೊಸೆಗೆ. ಬಟ್ ಅಮ್ಮನಿಗೆ ಮತ್ತೆ ಮಗಳಿಗೆ ಅಷ್ಟು ಡಿಸ್ಟೆನ್ಸ್ ಇರುವುದಿಲ್ಲ, ಕ್ಲೋಸ್ ಆಗಿ ಇರ್ತಾರೆ, ಪ್ರೀತಿ ಜಾಸ್ತಿ ಇರ್ತದೆ. ಅಮ್ಮ ಅಮ್ಮ ಅಂತ ಕರೆಯುವಾಗ ಅವರಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಅವರಿಗೆ ಕೂಡ ಒಂದು ಹೆಣ್ಣು ಮಗು ಇಲ್ಲ, ಬಟ್ ನನ್ನನ್ನು ಮಗಳ ತರ ನೋಡ್ತಾರೆ. ಸೊ ಅದಕ್ಕೆ ಬೇಕಾಗಿ ನಾವು ಆಕ್ಚುಲಿ ಲಾಗ್ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇವರು ತಾಯಿ ಮಗಳು ಇವರು ಆಗಿದ್ರು. ಸೊ ನಾನು ಲಾಗ್ ಸ್ಟಾರ್ಟ್ ಮಾಡಿದ ನಂತರ ಅದನ್ನು ನಾನು ಚೇಂಜ್ ಮಾಡಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಇವಳು ನನ್ನ ಹತ್ರ ಕೇಳಿದಾಳೆ, ನಾನೇ ಇವಳ ಹತ್ರ ಹೇಳಿದ್ದು ಬೇಡ ಅಂತ. ಯಾಕೆಂದ್ರೆ ನನಗೆ ಅದು ಒಂದೇನೋ ನಾವು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ಅಂತ ಹೇಳಿದ ಕೂಡಲೇ ನಾವು ಮುಂಚೆಯಿಂದ ಏನೋ ಮಾಡ್ಕೊಂಡು ಬಂದದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ಯಾವತ್ತಿಗೂ ರೆಡಿ ಇರಬಾರ್ದು. ಅದಕ್ಕೆ ಬೇಕಾಗಿ ಲಾಗಲ್ಲಿ ಕೂಡ ತಾಯಿ ಮಗಳು ಅಂತಾನೆ ಮೂವ್ ಆಗ್ತಾ ಇದ್ವಿ. ಸೊ ಇವತ್ತೇನಂದ್ರೆ ಇವತ್ತು ನಾನು ಇಷ್ಟು ದಿವಸ ನಾನು ಲಾಗಲ್ಲಿ ನಾನು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಇವತ್ತಿಗೆ ನಮ್ಮದು ಆಕ್ಚುಲಿ ಏನಂದ್ರೆ ಎಂಗೇಜ್ಮೆಂಟ್ ಆಗಿದೆ. ಸೊ ಅದಕ್ಕೆ ನಾನು ಲಾಗ್ ಮುಂದೆ ಬಂದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿದ್ದೇನೆ. ನಾನು ಇಷ್ಟು ದಿವಸ ನಾನು ಮುಂದೆ ಬರಲಿಲ್ಲ, ಯಾಕೆಂದ್ರೆ ಇವರ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿಗೆ ನಾವು ಮಾತಾಡ್ಕೊಂಡೆಲ್ಲ ಆಗಿತ್ತು. ಆದರೆ ನಮ್ಮ ಕುಟುಂಬಕ್ಕೆ ಆಗಲಿ ಇವರ ಕುಟುಂಬಕ್ಕೆ ಆಗಲಿ ಯಾರಿಗೂ ಗೊತ್ತಿರಲಿಲ್ಲ ನಾವು ಮಾತಾಡ್ಕೊಂಡ ವಿಷಯ. ಸೊ ಅದಕ್ಕೆ ಬೇಕಾಗಿ ನಾನು ಇಷ್ಟು ದಿವಸ ನಾನು ಲಾಗಲ್ಲಿ ನಾನು ಬರ್ತಾ ಇರಲಿಲ್ಲ. ನಾನು ಕ್ಯಾಮರಾ ಹಿಡಿತಿದ್ದದ್ದು ನಾನೇ, ಆಚೆ ಕಾರಲ್ಲಿ ಹೋಗುವಾಗ ಇದ್ದದ್ದು ನಾನೇ ಅದರಲ್ಲಿ. ಮತ್ತೆ ಈಗ ನಮ್ಮದು ಎಂಗೇಜ್ಮೆಂಟ್ ಆಗಿದೆ ಇವತ್ತು, ಅದಕ್ಕೆ ನಾನು ಬಂದು ಎಲ್ಲ ಕ್ಲಾರಿಫೈ ನಿಮಗೆ ಕೊಡ್ತಾ ಇದ್ದೇನೆ. ಸೊ ಮತ್ತೆ ಕೆಲವರು ತುಂಬ ಕಮೆಂಟ್ ಹಾಕಿದ್ದೀರಿ, ನಾನು ಇವತ್ತು ಅದನ್ನೆಲ್ಲ ಓದಿ ಅದಕ್ಕೆಲ್ಲ ಆನ್ಸರ್ ಇವತ್ತು ನಾವು ಕೊಡ್ತಾ ಇದ್ದೇವೆ. ಇವರ ತಂದೆ ಕೂಡ ತೀರಿ ಹೋಗಿ 2 years ಆಯಿತು. ಮತ್ತು ಇವರಿಗೆ ಕೂಡ ಮನೆಯಲ್ಲಿರೋದು ತಾಯಿ ಮಾತ್ರ ಕುಂಬ್ಳೆಯಲ್ಲಿ. ಇವರಿಗೆ ಒಂದು ಅಕ್ಕ ಇದ್ದಾರೆ, ಅಕ್ಕನಿಗೆ ಮದುವೆ ಆಗಿದೆ. ಮನೆಯಲ್ಲಿ ಇವರು ಮತ್ತು ಇವರ ತಾಯಿ ಇಬ್ಬರಿಗೆ. ಸೊ ನಾವೀಗ ಬೇರೆ ಬಾಕಿ ಉಳಿದ ಕಮೆಂಟನ್ನೆಲ್ಲ ಓದಿ ನಿಮಗೆ ಕ್ಲಾರಿಫೈ ಮಾಡ್ತೇವೆ. ಸೊ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು ಸಕೇತ ಬ್ಲಾಗ್ಸ್ ಅಂತ, ವಾಟ್ ರಬೀಶ್ ಅಣ್ಣ ಅಕ್ಕನ ಎಂಗೇಜ್ಮೆಂಟ್ ಮೀನ್ಸ್ ವಾಟ್, ಗಿವ್ ಕ್ಲಾರಿಟಿ ಅಬೌಟ್ ದಿಸ್ ಫಸ್ಟ್. ಸೊ ನಾವು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ವಿ. ಇವರದ್ದು ಆ್ಯಕ್ಚುಲಿ ತಾಯಿಯೇ ಬೇರೆ, ನಮ್ಮ ತಾಯಿಯೇ ಬೇರೆ. ಬಟ್ ಇವಳನ್ನು ನನ್ನ ತಾಯಿ ಟ್ರೀಟ್ ಮಾಡೋದು ಸೊಸೆ ಥರ ಟ್ರೀಟ್ ಮಾಡಲ್ಲ, ಮಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ನಿರೀಕ್ಷಾ ಸಾಲಿಯನ್ ಅಂತ, ದೇ ಬೋತ್ ಆರ್ ಇನ್ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್. ಆ ಥರ ಅಂತೂ ಇಲ್ವೇ ಇಲ್ಲ. ಯಾಕೆಂದರೆ ವೀಕಲ್ಲಿ 1 day, ಅದು ಕೂಡ ಈಗ ಚಾನಲ್ ಕ್ರಿಯೇಟ್ ಮಾಡಿದ್ದಕ್ಕೋಸ್ಕರ ವೀಕಲ್ಲಿ 1 day, ಜಸ್ಟ್ ಸ್ಯಾಟರ್ಡೆ ಸಂಡೇ ಇವರು ಮನೆಯಿಂದ ಇಲ್ಲಿಗೆ ಬಂದು ತಮ್ಮನ ಜೊತೆಗೆ ಲಾಗ್ ಮಾಡಿ, ಅಂದರೆ ರಕ್ಷಿತಾ ಅವರು ಕೂಡ ಇಲ್ಲಿ ಮನೆ ಮುಂಬದಿಯೇ ಇರೋದ್ರಿಂದ ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಲಾಗ್ ಮಾಡಿ, ಇವಳು ಆ್ಯಕ್ಚುಲಿ ಮತ್ತೆ ಸಂಡೇ ಹೋಗ್ತಾರೆ. ಸೊ ಅದಕ್ಕೋಸ್ಕರ ವೀಕ್ಲಿ 1 day ಬರ್ತಾರೆ. ಲಿವಿಂಗ್ ಟುಗೆದರ್ ಅಂತ ಇಲ್ವೇ ಇಲ್ಲ. ಪ್ರೀತಿ ಜಿ ಅಂತ ನೆಕ್ಸ್ಟ್, ದಿಸ್ ರಿಲೇಷನ್ ಲಿವಿಂಗ್ ಟುಗೆದರ್ ಈಸ್ ಕಾಲ್ಡ್ cohabitation. This is the latest trend wherein parents encourage their children for this type of relationship. ನನ್ನ ಮನೆಯಲ್ಲಿ ಪ್ಯಾರೆಂಟ್ಸ್ ಅಂತ ಎಲ್ಲ ಮಾಡುವುದಿಲ್ಲ ಲಿವಿಂಗ್ ಟುಗೆದರ್. ಜಸ್ಟ್ ಇವರ ಮನೆಯಲ್ಲಿ ಕೂಡ ಅಷ್ಟೇ, ಜಸ್ಟ್ ಚಾನಲ್ ಪರ್ಪಸ್ಗೆ ಬೇಕಾಗಿ ಇವಳಿಗೆ ಏನೋ ಅಷ್ಟು ಅಬ್ಜೆಕ್ಷನ್ ಹಾಕಲ್ಲ, ಮನೆಯಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲ, ಜನರು ಅನ್ಕೊಳ್ತಾರೆ ನಾವು ಲಿವಿಂಗ್ ಟುಗೆದರ್ ಅಲ್ಲೇ ಇದ್ವಿ ಅಂತ. ಯಾಕೆಂದ್ರೆ ಕಂಟಿನ್ಯೂ ನಮ್ದು ಕೂಡ ಬ್ಲಾಗ್ ಬರ್ತಾ ಇತ್ತಲ್ವಾ. ಬಟ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ವೀಕಲ್ಲಿ 1 or 2 days ಬಂದು ಒಂದು 4-5 ವಿಡಿಯೋಸ್ ಕಂಟಿನ್ಯೂ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೆ. ಆಮೇಲೆ ವಾರದಲ್ಲಿ ಒಂದು ದಿವಸ ಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ.
ಸೊ ನೆಕ್ಸ್ಟ್ ಅಕ್ಷರ ಅಂತ, ನಿಂಗೆ ಮನೆ ಇಲ್ವಾ, ಸುಳ್ಳು ಹೇಳಿ ಅಲ್ಲಿಯೇ ಇದ್ದದ್ದ ಶಿಟ್ ಅಂತ ಹಾಕಿದ್ದಾರೆ. ಅದಕ್ಕೆ ನಾನು ಮನೆಗೆ ಹೋಗಿ ಬರ್ತಾ ಇದ್ದೆ ಮನೆ ಇದ್ದಕ್ಕೋಸ್ಕರ. ತನ್ವಿತಾ, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ನಾವು ಜಡ್ಜ್ ಮಾಡಬಾರ್ದು. ಇಫ್ ದೇ ಆರ್ ಇನ್ ಲಿವಿಂಗ್ ರಿಲೇಶನ್ಶಿಪ್ ಆರ್ ನಾಟ್. ನಾವೇನು ಡೈರೆಕ್ಟ್ ನೋಡಿಲ್ಲ ಅಲ್ಲ, ಅಲ್ಲಿಗೆ ಹೋಗಿ ಅವರು ಕ್ಲಾರಿಟಿ ಕೊಟ್ಟ ಮೇಲೆ ತಿಳ್ಕೊಳ್ಬೇಕು. ಒಟ್ರಾಸಿ ನಾವು ಬೇರೆ ತರ ಥಿಂಕ್ ಮಾಡಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್. ಕರೆಕ್ಟ್ ಆಗಿ ಕಮೆಂಟ್ ಇಟ್ಟಿದಾರಲ್ಲ, ನಾನು ಅದೇ ಆಕ್ಚುಲಿ ಆಗ ಹೇಳಿದೆ, ಕೆಲವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಯಾವತ್ತಿಗೂ ಅವರಿಗೆ ಅಭಿನಂದನೆ ಹೇಳ್ತೇನೆ. ತನ್ವಿತಾ, ಥ್ಯಾಂಕ್ ಯು. ನಿನ್ನ ಅಮ್ಮ ಮತ್ತು ಹುಡುಗನ ಅಮ್ಮ ಸೇಮ್ ಹೇಗೆ ನಾಚಿಕೆ. ನನ್ನಮ್ಮ ಮತ್ತು ಹುಡುಗನ ಅಮ್ಮ ಬೇರೆ. ಅಣ್ಣ ತಂಗಿ ಎಂಗೇಜ್ಮೆಂಟ್ ನಾಚಿಕೆ, ಅಣ್ಣ ತಂಗಿ ಅಂತೂ ಅಲ್ವೇ ಅಲ್ಲ. ತನ್ವಿತಾ ಇನ್ನೊಂದು ಅವರ ಕಮೆಂಟ್ ಹಾಕಿದ್ದಾರೆ, ಅವರು ಕ್ಲಾರಿಟಿ ಕೊಟ್ಟ ಮೇಲೆ ಹೇಳಿ. ಅವರು ಹಾಗೆ ಹೇಳಿದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇರ್ಬೋದು. ಸುಮ್ಮನೆ ಈ ತರ ಒಟ್ರಾಸಿ ಕಮೆಂಟ್ ಹಾಕಿದ್ರೆ ಅವರಿಗೆ ಪಾಪ ಬೇಜಾರಾಗ್ಬಹುದು. ಯಾವುದಕ್ಕೂ ಅವರ ಟೈಮ್ ಬಂದಾಗ ಕ್ಲಾರಿಟಿ ಕೊಡುವರು. ಇವತ್ತು ಆ ಟೈಮ್ ಬಂದಿದೆ, ಅದಕ್ಕೆ ಕ್ಲಾರಿಟಿ ನಾವು ಕೊಡ್ತಾ ಇದ್ದೇವೆ. ನಾವು ಮೊದಲೇ ಈ ತರ ಪಬ್ಲಿಸಿಟಿ ಕೊಟ್ಟಿದ್ರೆ, ನಾವು ಇಬ್ರು ಮದುವೆ ಆಗ್ತಿದ್ದೇವೆ ಅಂತ ಪಬ್ಲಿಸಿಟಿ ಮಾಡಿದ್ರೆ ನನ್ನ ಕುಟುಂಬದವರಿಗೂ ಗೊತ್ತಾಗ್ತದೆ, ಇವರ ಕುಟುಂಬದವರಿಗೂ ಗೊತ್ತಾಗ್ತದೆ. ನೆಕ್ಸ್ಟ್, ಒಟ್ಟಿಗೆ ಇದ್ದು ಎಂತ ಎಂಗೇಜ್ಮೆಂಟ್ ಇದ್ದು, ಇದಕ್ಕೆ ಈ ಆಕ್ಚುಲಿ ಕಮೆಂಟ್ಗೆ ಅರ್ಥನೇ ಇಲ್ಲ. ಹೌದು. ನೆಕ್ಸ್ಟ್ 2 ಜನ ಕಂಗ್ರ್ಯಾಚುಲೇಷನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ರಾಜೇಂದ್ರ ಪ್ರಸಾದ್, ಪ್ರೈವೇಟ್ ಯೂಟ್ಯೂಬರ್ಸ್ ಆಲ್ವೇಸ್ ಹೈಡ್ ಸಮಥಿಂಗ್ and provide wrong information. It's better avoid this channel and report to YouTube. Then YouTube will delete these channels which provide misguided or wrong information. I suggest all to report this YouTube until they come up with clarification. ಕ್ಲಾರಿಫೈ ಕೊಡ್ತಾ ಇತ್ತು. ಬಟ್ ಇವರೆಲ್ಲ ಆಕ್ಚುಲಿ ಎಂತ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. ಇವರೆಲ್ಲ ಅನ್ಕೊಂಡಿದ್ದಾರೆ ನಾವು ಖಾಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಬಿಸ್ನೆಸ್ ಅಲ್ಲಿ ನಾವು ಬದುಕ್ತಾ ಇದ್ದೇವೆ, ಅದು ಮಾಡ್ತಿದ್ದೇವೆ, ಇದು ಮಾಡ್ತೇವೆ. ನಮ್ಗೆ ಆಕ್ಚುಲಿ ನಾನು ಆಗ್ಲೇ ಹೇಳಿದಾಗೆ ನಾವು ಆಕ್ಚುಲಿ ಇದು ಮಾಡಿದ್ ಜಸ್ಟ್ ಫಾರ್ ಒಂದು ನನ್ನ ತಮ್ಮನಿಗೋಸ್ಕರ ಅಷ್ಟೇ, ಫಾರ್ ಮನಿ ಅಲ್ಲ ಇದನ್ನು ನಾವು ಮಾಡಿದ್ದು. ವ್ಯೂವರ್ಸ್ ಆರ್ ಆಸ್ಕಿಂಗ್ ದೆಮ್ ಬಟ್ ದೇ ಆರ್ ನಾಟ್ ಬಾದರ್ಡ್ ಟು ರಿಪ್ಲೈ ಕೊಡ್ತಾ ಇದ್ದೇವೆ ಇವತ್ತು. ಮೋಸ್ಟ್ ಕನ್ಫ್ಯೂಸ್ ಫ್ಯಾಮಿಲಿ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ. ಏನು ಕೂಡ ಅರ್ಥ ಆಗೋದಿಲ್ಲ, ಇವತ್ತು ಅರ್ಥ ಆಗುತ್ತೆ. ಒಂದು ಸ್ಟೋರಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಇರೋದಿದ್ದ ಹೇಗೆ ಅಲ್ವಾ? ಏರಂತೆ ನೇಮ್ ಪನ್ನೆ. ಸಂಗೀತ ಆಚಾರ್ಯ ಅಂತ ಒಂದು ಕಮೆಂಟ್ ಆಗಿದ್ದಾರೆ. ಅಪ್ಪ ಇಲ್ಲ ಅಮ್ಮ ಇದ್ದಾರೆ, ಮನೆಯಲ್ಲಿ ನಾನು ಮತ್ತೆ ವಿನೀಶ್ ಮಾತ್ರ ಇರೋದು, ಅಮ್ಮ ಫಾರಿನಲ್ಲಿ ಇರೋದು. ಇದು ವಿನೀಶ್ಗೆ ಅಣ್ಣ ಇದ್ದಾರೆ, ಮತ್ತೆ ಅವರನ್ನ ನಿಮ್ಮ ಅಮ್ಮ ಅಂತ ಯಾಕೆ ಹೇಳಿದ್ರಿ? ಅಪ್ಪ ಇಲ್ಲ ಅಂತ ಯಾಕೆ ಹೇಳಿದ್ರಿ? ವಿನೀಶ್ ಅಣ್ಣ ಇದ್ರು, ನಾನು ಮತ್ತೆ ವಿನೀಶ್ ಮಾತ್ರ ಇರುವುದು ಅಂತ ಯಾಕೆ ಹೇಳಿದ್ರಿ? ನಿಮ್ಗೆ ಅಂತ ನಿಮ್ಮ ಸ್ವಂತ ಅಮ್ಮಂದು ನಿಮ್ಮ ಫ್ಯಾಮಿಲಿ ಉಂಟು, ಈ ವಿಷಯನ ಇಷ್ಟು ವರ್ಷ ಯಾಕೆ ಮುಚ್ಚಿಟ್ರಿ? ಮದುವೆಯಾಗಿ ಹೋಗ್ಬೇಕಾದ ಮನೆಯಲ್ಲಿ ಇಷ್ಟು ವರ್ಷ ಯಾಕೆ ಇದ್ರಿ? ವಿನೀಶ್ ಅಣ್ಣ ಅಕ್ಕ ಅಂತ ಹೇಳುವಾಗ ಈಗ ಅಣ್ಣ ತಂಗಿಗೆ ಎಂಗೇಜ್ಮೆಂಟ್ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಪರಿಚಯ ಹೇಳಿದ್ರೆ ನಿಮ್ಮ ಗಂಡನ ಮನೆಯದ್ದು ಪರಿಚಯ ಹೇಳಿ, ಯಾಕೆ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳಿದ್ದು ಯಾಕೆಂದ್ರೆ ಇದೇ ಪರ್ಪಸ್ಗೆ, ನಾವೇನು ಸುಳ್ಳು ಹೇಳಲಿಲ್ಲ, ನಾವು ಇದ್ದದ್ದನ್ನೇ ಇದ್ದಾಗೆ ಹೇಳಿದ್ದು, ನಾವೇನು ಬದಲಾಯಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಇವಳು ಆಕ್ಚುಲಿ ನನ್ನ ಅಮ್ಮ ಅಂತಾನೆ ಕರೆಯೋದು, ಅಮ್ಮನೂ ಅಷ್ಟೇ ಮಗಳಂತಾನೆ ಕರೆಯೋದು. ಸೊ ಅದರಿಂದ ನಿಮ್ಗೆಲ್ಲರಿಗೂ ಕನ್ಫ್ಯೂಷನ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೇನೆ. ಇಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಜನರ ಕಣ್ಣಿಗೆ ಅವರು ಒಳ್ಳೆಯವರು ಅಂತ ಅನಿಸ್ಬೇಕು. ಅದಕ್ಕೆ ವಿನೀಶ್ ವೈಶು ಅಕ್ಕ ಅಂತ ಕರೆದಿದ್ದ. ಬಟ್ ವಿನೀಶ್ ಬಟ್ ಬ್ರದರ್ ವೈಶು ಲಿವಿಂಗ್ ಟುಗೆದರ್. ಸೊ ಇದು ಆಕ್ಚುಲಿ ರೀಸನ್, ವ್ಯೂವರ್ಸ್ನ ಫುಲ್ ಮಾಡಿದ್ರು ಅಷ್ಟೇ. ಇದಕ್ಕೆಲ್ಲ ಆಕ್ಚುಲಿ ನಾನು ಎಲ್ಲ ಓದ್ಲಿಕ್ಕೆ ಹೋಗಲ್ಲ ಕಮೆಂಟ್.
ನಾವು ಇದಕ್ಕೆಲ್ಲ ಆಕ್ಚುಲಿ ಎಕ್ಸ್ಪ್ಲನೇಷನ್ ನಾವು ಕೊಟ್ವಿ. ಆಕ್ಚುಲಿ ನಮ್ಮದು ಎಂಗೇಜ್ಮೆಂಟ್ ಬಂದು ಸೆಪ್ಟೆಂಬರ್ 15 ನಮ್ಮದು ಇಬ್ಬರದ ಎಂಗೇಜ್ಮೆಂಟ್ ಆಯಿತು. ಅವರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟು ಸೇರಿ ನಮ್ಮ ಇಡೀ ಪಡುಬಿದ್ರಿ ಊರಿಗೆ ಎಲ್ಲರಿಗೆ ಹೇಳಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮ ಎಂಗೇಜ್ಮೆಂಟ್ ತುಂಬ ಸೊಗಸಾಗಿ ಆಗಿದೆ. ಆ್ಯಂಡ್ ನಾನು ಅದೇ ಎಂಗೇಜ್ಮೆಂಟ್ ಆದ ನಂತರ ಅದಕ್ಕೋಸ್ಕರ ನಾನು ಇವತ್ತಿಗೂ ಅಷ್ಟೇ, ನಾನು ಇದರಿಂದ ಮುಂಚೆ ಕೆಲವೊಂದು ಕಮೆಂಟ್ ಬರ್ತಿರುವಾಗ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು, ಇದಕ್ಕೆ ಏನಪ್ಪ ರಿಪ್ಲೈ ಕೊಡೋದು ಅಂತ. ಯಾಕೆಂದರೆ ಆಗ ನನ್ನ ಹತ್ರ ಆ ಪರಿಸ್ಥಿತಿ ಇರಲಿಲ್ಲ. ಯಾಕೆಂದರೆ ನನಗೆ ಕೆಲವೊಂದು ಇದಿತ್ತು, ಏನಂದರೆ ನಾನು ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಲಾಗಲ್ಲಿ ಬರಬಾರ್ದು. ಯಾಕೆಂದರೆ ನನ್ನ ಊರಲ್ಲಿ ಗೊತ್ತಾಗ್ತದೆ ಇವಳಿದ್ದಾಳೆ ಅಂತ, ಆ್ಯಂಡ್ ಇವರ ಕುಟುಂಬದಲ್ಲಿ ಗೊತ್ತಾಗ್ತದೆ. ಇದನ್ನೆಲ್ಲ ನಾನು ನೋಡ್ಕೊಳ್ಬೇಕಿತ್ತು, ಸ್ವಲ್ಪ ಮ್ಯಾನೇಜ್ ಮಾಡಬೇಕಿತ್ತು. ಯಾಕೆಂದರೆ ನಾವಿಬ್ರು ಏನಂದ್ರೆ ಫಸ್ಟೇ ನಾವಿಬ್ರು ಕಮಿಟೆಡ್ ಅಂತ ನನಗೆ ಯಾರಿಗೂ ಗೊತ್ತಾಗೋದು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾವು ಏನಂದ್ರೆ ಎಂಗೇಜ್ಮೆಂಟ್ ಮುಂಚೆ ಇದನ್ನೆಲ್ಲ ನಾವು ಕ್ಲಾರಿಫೈ ಮಾಡಲಿಕ್ಕೆ ರೆಡಿ ಇರಲಿಲ್ಲ, ಹೈಡ್ ಮಾಡಿದ್ವಿ. ಸೊ ಇವತ್ತು ಎಂಗೇಜ್ಮೆಂಟ್ ಆದ ನಂತರ ನಾನು ಅದಕ್ಕೆ ಬಂದು ಎಲ್ಲ ನಿಮಗೆ ಕ್ಲಾರಿಫೈ ಕೊಡ್ತಾ ಇದ್ದೇನೆ. ಸೊ ಬೇರೆ ನಿಮಗೆ ಇನ್ನೂ ಏನಾದರೂ ಕೆಲವೊಂದು ಡೌಟ್ಗಳು ಇದ್ದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಹಾಕಿ. ಇದನ್ನು ಕೂಡ ನಾವು ಇನ್ನೊಂದು ನೆಕ್ಸ್ಟ್ ಲಾಗಲ್ಲಿ ಬೇಕಿದ್ರೆ ನಾವು ಇನ್ನೊಮ್ಮೆ ಈ ಥರ ಕೂತ್ಕೊಂಡು ನಿಮಗೆ ನಾವು ಕ್ಲಾರಿಫೈ ಕೊಡ್ತೇವೆ. ಅಯ್ಯ, ಓ ಮೈ ಗಾಡ್, ಇಷ್ಟೊತ್ತು ವಿಡಿಯೋ ಹಿಡಿತಿದ್ದದಕ್ಕೆ ಈಗಾರು ಸಾರ್ಥಕ ಆಯ್ತಲ್ಲ. ಸ್ವಲ್ಪ ತಗೊಂಡ್ರಲ್ಲ ವಿಡಿಯೋಗೆ. ನಂಗೆ ಕೂತು ಹೀಗೆ ಇದ್ದು ಸಾಕಾಯ್ತು. ನನ್ನ ಕೈ ಕೂಡ ನೋವಾಗ್ತುಂಟು, ಕೈ ಬೇರೆ. ಇದು ಆಕ್ಚುಲಿ ವಿಶು, ಇದು ವಿನೀಶ್, ಇದು ವೈಶು. ಈ ಬಾಂಧವ್ಯ ಯಾವತ್ತಿಗೂ ಹೀಗೆ ಇರಲಿ ಅಂತ ಹೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಿ. ಹಾಗೂ ಎಲ್ಲರ ಆಶೀರ್ವಾದದೊಂದಿಗೆ ನಾನು ಮಾತಾಡ್ತಿದ್ದೆ ಅಲ್ವಾ, ನಾನು ಎಷ್ಟು ದಿವಸ ನಾನು ಲಾಗಲ್ಲೇ ಬರ್ತಿರಲಿಲ್ಲ, ನಂಗೆ ಮಾತಾಡಲಿಕ್ಕೆ ಬಿಡ್ಬೇಕು ನೀವು. ಸೊ ನಾವು ಇದೊಂದು ಕ್ಲಾರಿಫಿಕೇಶನ್ ವಿಡಿಯೋ ಮುಗಿದ ನಂತರ ನಮ್ಮ ಎಂಗೇಜ್ಮೆಂಟ್ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ನಾವು ಇಲ್ಲಿ ತನಕ ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಈ ಕ್ಲಾರಿಫೈ ವಿಡಿಯೋ ಆದ ನಂತರ ಅದನ್ನು ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಸೊ ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಹರೇ ರಾಮ ಹರೇ ಕೃಷ್ಣ.